ನಾಡಿನ ಖ್ಯಾತ ಯುವ ಶಾಸ್ತ್ರೀಯ ಸಂಗೀತ ಗಾಯಕಿಯಲ್ಲಿ ಒಬ್ಬರಾಗಿದ್ದ ದಿವಂಗತ ರಂಜನಿ ಹೆಬ್ಬಾರ್ ಅವರ ಪ್ರತಿಮೆ ಅನಾವರಣಗೊಳಿಸಲಾಯಿತು. ಜನ್ಮದಿನದ ಸಂದರ್ಭದಲ್ಲಿ ರಂಜನಿ ಮೆಮೋರಿಯಲ್ ಟ್ರಸ್ಟ್ ಹಮ್ಮಿಕೊಂಡಿರುವ ಸಂಗೀತೋತ್ಸವದಲ್ಲಿ ಪ್ರತಿಮೆ ಅನಾವರಣಗೊಂಡಿತು. ಇಂದ್ರಳ್ಳಿಯ ಲತಾಂಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ವಾಮಿ ಸೂರ್ಯಪಾದರು ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು. ಟ್ರಸ್ಟ್ನ ಪ್ರಮುಖರಾದ ಬಿ ಅರವಿಂದ್ ಹೆಬ್ಬಾರ್ ಅವರು ಮಾತನಾಡಿ, ರಂಜನಿ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಆಕೆ ಕೇವಲ ನನ್ನ ಮಗಳಲ್ಲ, ಶುದ್ಧ ಸಂಗೀತದ ಅಭಿಮಾನಿಗಳು ಮತ್ತು ಆಕೆಯ ಕಲೆಯನ್ನ ಇಷ್ಟಪಡುವ ಪ್ರತಿಯೊಬ್ಬರ ಮಗಳು. ಈ ಪ್ರತಿಮೆ ಆಕೆಯ ಕಲಾ ಸೇವೆಯನ್ನ ನಿತ್ಯವೂ ಸ್ಮರಿಸುವುದಕ್ಕೊಂದು ಮಾಧ್ಯಮ ಎಂದು ಹೇಳಿದರು. ರಂಜನಿ ಕೇವಲ ನನ್ನ ಮಗಳಲ್ಲ, ಈ ಲೋಕದ ಎಲ್ಲ ಅಭಿಮಾನಿಗಳ, ಅವಳು ನಮ್ಮವಳು ಅಂತೇಳಿ ಹೇಳಿಕೊಳ್ಳುವವರ ಎಲ್ಲರ ಮಗಳು ಅಂತ ಹೇಳುವಂಥದ್ದನ್ನು ಸರ್ವಥಾ ಒಪ್ಪಿಕೊಂಡು ಈ ಒಂದು ವಿಗ್ರಹದ ಅನಾವರಣವನ್ನು ಈ ವೇಳೆ ಚಿಂತಕ ಲಕ್ಷ್ಮೀಶ ತೋಳ್ಪಾಡಿ, ವಸಂತಲಕ್ಷ್ಮಿ ಹೆಬ್ಬಾರ್, ಸಾರಂಗ್ ಹೆಬ್ಬಾರ್ ಉಪಸ್ಥಿತರಿದ್ದರು. ಪ್ರತಿಮೆ ಅನಾವರಣದ ಬಳಿಕ ಸ್ವಾಮಿ ಸೂರ್ಯಪಾದರಿಂದ ಸತ್ಸಂಗ ನಡೆಯಿತು. ಸೆಪ್ಟೆಂಬರ್ 1ರಿಂದ ನಿರಂತರ 13 ದಿನಗಳ ಸಂಗೀತೋತ್ಸವದಲ್ಲಿ ದೇಶ ವಿದೇಶಗಳ ಪ್ರಖ್ಯಾತ ಸಂಗೀತ ಕಲಾವಿದರು ಫೇಸ್ಬುಕ್ ಲೈವ್ ಮೂಲಕವೇ ಪ್ರತಿದಿನ ಸಂಗೀತ ಕಚೇರಿಯನ್ನ ನೀಡುತ್ತಿದ್ದಾರೆ. सुलभम